ಸಿನಿಮಾಗಳಲ್ಲಿ ನಟ ನಟಿಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ. ಒಂದು ಸಿನಿಮಾದಲ್ಲಿ ನಟಿಮಣಿಯರು ಹಾಕಿರುವ ಉಡುಗೆ ಮತ್ತು ಸಿನಿಮಾದಲ್ಲಿ ಸ್ಟೈಲ್ಗೆ ಅಭಿಮಾನಿಗಳು ಫಿದಾ ಆಗಿದ್ದು ಉಂಟು. ಚಿತ್ರರಂಗದಲ್ಲಿ ಕೆಲ ನಟಿಮಣಿಯರು ಅತಿ ಬೇಗನೆ ಉತ್ತುಂಗಕ್ಕೆ ಏರ್ತಾರೆ. ಆಗ ಅವರಿಗೆ ಈಗೋ ಬರುವುದು ಸಾಮಾನ್ಯ. ಅವಕಾಶಗಳು ಹೆಚ್ಚಾದಾಗ ಅವುಗಳನ್ನು ಸೈಡಿಗೆ ಸರಿಸ್ತಾರೆ. ನಂತರ ಅವಕಾಶ ಕಡಿಮೆಯಾದಾಗ ಅವಕಾಶಗಳನ್ನು ನೆನೆದು ಗೋಳಾಡ್ತಾರೆ. ಈ ನಟಿಮಣಿ ಕೂಡ ಮಾಡಿದ್ದು ಹಾಗೇನೆ. ಹೌದು, ಒಂದು ಕಾಲದಲ್ಲಿ ಕನ್ನಡದ ಬಹುಬೇಡಿಕೆ ನಟಿಯರಲ್ಲಿ ರೇಖಾ ಕೂಡ ಒಬ್ರು. ಆದ್ರೆ ಅವರು ಪ್ರಸ್ತುತ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ. ರೇಖಾ ವೇದವ್ಯಾಸ್ ಆಗಿನ ಕಾಲದಲ್ಲಿ ಒಬ್ಬ ಹೆಸರುವಾಸಿಯಾದ ಹಾಗೂ ನಿರ್ದೇಶಕರಿಗೆ ಕಾಲ್ ಶೀಟ್ ಸಿಗದಂತಹ ಬ್ಯುಸಿ ನಟಿಯರಲ್ಲಿ ಒಬ್ಬರಾಗಿದ್ರು. ಆದರೆ ವಿವಾಹದ ನಂತರ ಇವರು ಸಿನಿಮಾದಿಂದ ತುಸು ದೂರವೇ ಉಳಿದಿದ್ರು. ಆದ್ರೆ ಈಗ ಮತ್ತೆ ಸಿನಿಮಾ ಮಾಡುವ ಹಂಬಲವಿದ್ರು ಅವಕಾಶಗಳು ಇವರಿಗೆ ಸಿಗ್ತಾ ಇಲ್ಲ. ಇವರು ಚಿತ್ರ ಅನ್ನೋ ಕನ್ನಡ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ರು. ಆಗಿನ ಕಾಲದಲ್ಲಿ ರೇಖಾ ಫುಲ್ ಬ್ಯುಸಿಯಾಗಿದ್ದ ನಟಿ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಇವರು ಮುಂದಿನ ಸಿನಿಮಾದ ನಟನೆಗಾಗಿ ಕಾಲ್ ಶೀಟ್ ನೀಡುವಷ್ಟು ಬ್ಯುಸಿಯಾಗಿದ್ರು. ಇವರ ಚೆಲ್ಲಾಟ ಸಿನಿಮಾ ಕೂಡ ಆಗಿನ ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಏನೋ ಕಿಚ್ಚ ಸುದೀಪ್ ಅವರ ಜೊತೆ ನಟಿಸಿದ ಹುಚ್ಚ ಚಿತ್ರವಂತೂ ಫುಲ್ ಫೇಮಸ್ ಆಗಿ ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಬ್ಬಿಸಿತ್ತು. ಇವರಿಗೆ 2010ರಿಂದ ಅವಕಾಶಗಳು ಕಡಿಮೆಯಾಗುತ್ತಾ ಬಂದವು. ಕಾರಣ ಇವರ ಈಗೋ. ಹೌದು, ನಿರ್ಮಾಪಕರಿಗೆ ಕಾಲ್ ಶೀಟ್ ನೀಡದೇ ಇದ್ದಾಗ ಅವರು ಸಹಜವಾಗಿಯೇ ರೇಖಾ ಅವರನ್ನು ಅನಿವಾರ್ಯವಾಗಿ ಕೈಬಿಡ್ತಾ ಹೋದ್ರು. ಜೊತೆಗೆ ಪರಭಾಷಾ ನಟಿಯರ ಆಗಮನ, ನಟಿಮಣಿಯರ ಮಧ್ಯೆ ಇರುವ ಸ್ಪರ್ಧೆಯಿಂದಾಗಿ ರೇಖಾ ಅವರಿಗೆ ಅವಕಾಶಗಳು ಕಡಿಮೆಯಾಗುತ್ತಲೇ ಸಾಗಿದವು. ಈ ಎಲ್ಲ ಕಾರಣಗಳಿಂದಾಗಿ ರೇಖಾ ಈಗ ಬೆಳ್ಳಿತೆರೆಯಿಂದ ದೂರ ಉಳಿದಿದ್ದಾರೆ. ಹಾಗೆ ಮತ್ತೆ ಸಿನಿರಂಗವನ್ನು ಪ್ರವೇಶ ಮಾಡಲು ಇಚ್ಛಿಸುತ್ತಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.